ಜೈನ ಸಮುದಾಯಕ್ಕೆ ಅಲ್ಪಸಂಖ್ಯಾತ ಸ್ಥಾನಮಾನ ದೊರಕಲು ಹಾಗೂ ಸಮುದಾಯದ ಹಿತಚಿಂತನೆಗೆ ಯುಪಿಎ ಸರ್ಕಾರ ಶ್ರಮಿಸಿದ್ದು, ಮಾನವ ಧರ್ಮ ಎಲ್ಲಕ್ಕಿಂತಲೂ ದೊಡ್ಡದು ಎಂಬ ನಂಬಿಕೆಯಿಂದ ನಾವು ಬದುಕುತ್ತಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಬಂಟ್ವಾಳ ತಾಲೂಕಿನ ಪಂಜಿಕಲ್ಲು ಎಂಬಲ್ಲಿ ಇರುವ 1008 ಭಗವಾನ್ ಆದಿನಾಥ ಸ್ವಾಮಿ ಬಸದಿಯಲ್ಲಿ ಶಿಲಾಮಯವಾಗಿ ನಿರ್ಮಾಣಗೊಂಡ ನೂತನ ಏಕಶಿಲಾ ಮಾನಸ್ತಂಭದ ಪ್ರತಿಷ್ಠಾಪೂರ್ವ ಪಂಚಕಲ್ಯಾಣ ಮಹೋತ್ಸವದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದರು. ಬಸದಿಗೆ ಯಾರು ತನುಮನ ಧನದಿಂದ ಸಹಕಾರ ಕೊಟ್ಟಿದ್ದಾರೋ ಅವರಿಗೆ ಆದಿನಾಥ ಸ್ವಾಮಿ ಹೆಚ್ಚಿನ ಶಕ್ತಿ ಕೊಟ್ಟು ಮನಸ್ಸಿಗೆ ನೆಮ್ಮದಿ ನೀಡಲಿ ಎಂದ ಅವರು, ಭಕ್ತರಿಗೂ ಭಗವಂತನಿಗೂ ಮಧ್ಯೆ ಆರಾಧನಾಲಯ ಎಂದ ಡಿಕೆ ಶಿವಕುಮಾರ್, 600 ವರ್ಷಗಳ ಇತಿಹಾಸ ಇರುವ ಬಸದಿಯ ಶಕ್ತಿ ಪ್ರಭಾವಶಾಲಿ. ಯಾವ ಅಧಿಕಾರ, ಅಂತಸ್ತು, ಐಶ್ವರ್ಯ ಇದ್ರೂ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಕೊಡು ಎಂದು ದೇವರಲ್ಲಿ ನಾವು ಕೇಳುತ್ತೇವೆ ಎಂದು ಹೇಳಿದ ಅವರು, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ದೇವನೊಬ್ಬ, ನಾಮ ಹಲವು ಎನ್ನುತ್ತೇವೆ. ಧರ್ಮ ಯಾವುದೇ ಆದ್ರೂ ಯಾರೂ ಅರ್ಜಿ ಹಾಕಿ ಅದರಲ್ಲಿ ಹುಟ್ಟಿಲ್ಲ. ತಂದೆ ತಾಯಿಯ ನಂಬಿಕೆಯೇ ನಮ್ಮ ನಂಬಿಕೆ ಎಂದು ಧರ್ಮಸ್ಥಳ, ಮೂಡಬಿದ್ರೆ ಕ್ಷೇತ್ರಗಳ ಕುರಿತು ತನ್ನ ನಂಬಿಕೆ, ವಿಶ್ವಾಸಗಳ ಬಗ್ಗೆ ವಿವರಿಸಿದ್ರು. ಒಂದು ನಂಬಿಕೆ, ಒಂದು ಶಕ್ತಿ ಮೇಲೆ ಧರ್ಮ ಯಾವುದೇ ಆದರೂ ನಾವು ಯಾರು ಕೂಡ ನಮ್ಮ ಧರ್ಮ ಯಾರಿಗೂ ಯಾರು ಅರ್ಜಿ ಹಾಕ್ಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಹಾಕ್ಕೊಂಡು ಹುಟ್ಟಲಿಲ್ಲ. ತಂದೆ ತಾಯಿ ಪ್ರೇರಣೆ, ತಂದೆ ತಾಯಿ ನಂಬಿಕೆ, ಅದಾದ ಮೇಲೆ ನಮ್ಮ ನಂಬಿಕೆ. ಇವತ್ತು ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ರಮನಾಥ್ರಯ್ಯರವರು ಈ ಬಸ್ಸಿಗೆ ನನ್ನ ಆಹ್ವಾನಿಸಿ ಎಂಥ ಸುಂದರ ವೈಭವ, ಏನು ಬಸ್ಸಿಯನ್ನು ನಾನು ಕಣ್ಣಲ್ಲಿ ನೋಡಿದ್ದೇನೆ. ಇಂಥ ಒಂದು ದೊಡ್ಡ ಕೆಲಸವನ್ನು ಇದಕ್ಕೆ ಯಾರ್ಯಾರು ದುಡಿದಿದ್ದಾರೆ, ವಿಶೇಷವಾಗಿ ಮಾನಸ ಸ್ತಂಭ ಬಾಗಿಲಲ್ಲಿ ನಾನು ನೋಡಿದೆ, ಒಂದೇ ಕಲ್ಲಲ್ಲಿ. ಆಮೇಲೆ ಪ್ರತಿಯೊಂದು ನೆಲದಲ್ಲಿ ಮಾಡಿರುವಂಥ ಕೆಲಸ, ಕೆತ್ತನೆ ಮಾಡಿರುವಂಥ ಕೆಲಸ ಎಲ್ಲ ಕೂಡ ಗಮನಿಸಿದೆ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ತನು ಮನ ಧನ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ಕೆ ವಹಿಸಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿರುವಂಥ ಆದಿನಾಥ ಸ್ವಾಮಿ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಟ್ಟು ಮನಸ್ಸಿಗೆ, ಜೀವನದಲ್ಲಿ ನೆಮ್ಮದಿ ಕೊಡಲಿ ಅಂತೇಳಿ ಆ ಸ್ವಾಮಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಎಲ್ಲರ ಪರವಾಗಿ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾಜಿ ಸಚಿವರಾದ ಬಿ ರಮಾನಾಥ್ರಯ್ಯವರು ಮಾತನಾಡಿ, ಎಲ್ಲರ ಮನಸ್ಸನ್ನ ಹಿಂಸೆ ಮಾಡದಂತೆ ದೇವರು ಪ್ರಚೋದನೆ ನೀಡಲಿ ಎಂದು ಹಾರೈಸಿದ್ರು. ಮೂಡಬಿದ್ರೆ ಜೈನ ಮಠದ ಡಾ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದ್ರು. ಭಾರತೀಯ ಜೈನ ಮಿಲನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಧರ್ಮಸ್ಥಳದ ಡಿ ಸುರೇಂದ್ರ ಕುಮಾರ್, ಭಾರತೀಯ ಜೈನ ಮಿಲನ್ ಮಂಗಳೂರು ವಿಭಾಗದ ಕಾರ್ಯದರ್ಶಿ ಸುಭಾಷ್ ಚಂದ್ರ ಜೈನ್, ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ, ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ, ಜೀರ್ಣೋದ್ಧಾರ ಮತ್ತು ಪಂಚಕಲ್ಯಾಣ ಸಮಿತಿ ಅಧ್ಯಕ್ಷ ಸುದರ್ಶನ್ ಜೈನ್, ಕಾರ್ಯದರ್ಶಿ ದೇವಕುಮಾರ್ ಇಂದ್ರ ಉಪಸ್ಥಿತರಿದ್ದರು. ಅನನ್ಯ ಸೌಜನ್ಯ ಪ್ರಾರ್ಥಿಸಿದ್ರು. ಪತ್ರಕರ್ತೆ ನವಿತಾ ಜೈನ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.